ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ನೇತೃತ್ವದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಶ್ರೀರಾಮ ಮಂದಿರಕ್ಕೆ ಎಲ್ಲ ಹಿಂದೂಗಳ ಸಹಭಾಗಿತ್ವ ಇರಬೇಕೆನ್ನುವ ನಿಟ್ಟಿನಲ್ಲಿ ನಿಧಿ ಸಂಗ್ರಹಕ್ಕೆ ಮುಂದಿನ ಜನವರಿ 15ರ ಮಕರ ಸಂಕ್ರಮಣದಿಂದ ಫೆಬ್ರವರಿ 27ರ ಮಾಘ ಹುಣ್ಣಿಮೆಯ ತನಕ 45 ದಿನಗಳ ಕಾಲ ಈ ವಿಶೇಷ ಅಭಿಯಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರು ಜಿಲ್ಲಾ ಕಾರ್ಯಾಲಯದ ಉದ್ಘಾಟನೆ ಕಾರ್ಯಕ್ರಮವು ಪುತ್ತೂರು ಮಹಲಿಂಗೇಶ್ವರ ದೇವಳದ ಸಭಾಭವನದ ಕಟ್ಟಡದಲ್ಲಿ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಕ್ಷೇತ್ರದ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್, ಮಂಗಳೂರು ವಿಭಾಗದ ಸಹ ಸೇವಾ ಪ್ರಮುಖ ಸುಭಾಷ್ ಕಾಲೆಂಚ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಾವೆಲ್ಲ ಇದರ ಬಗ್ಗೆ ಹೇಗೆ ಮಾಡಬಹುದು ಅಂತ ಒಮ್ಮೆ ನಾವು ಆಲೋಚನೆ ಮಾಡಿದರೆ ಇದು ಎಲ್ಲವೂ ಮನೆಗೆ ಮಾತ್ರವಲ್ಲ, ಮನಕ್ಕೂ ಮುಟ್ಟಬೇಕು ಅನ್ನುವ ದೃಷ್ಟಿಯಲ್ಲಿ ಏನೇ ಕೊಡಲಿ ಅವರು ಅದು ಸೇವೆಯಾಗಿ ಇಲ್ಲಿ ಸಮರ್ಪಣೆ ಆಗಬೇಕು ಅಂತ. ಭಾರತ ದೇಶದ ಅಂತಃಸತ್ವ ಅದು ಆಧ್ಯಾತ್ಮ ಅಂತ ಹೇಳಿದರು. ನಾವು ಹೇಳುವಂಥದ್ದು ರಾಮ ಮಂದಿರ ನಿರ್ಮಾಣ ಅಂದರೆ ಅದು ನಮ್ಮ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದಂತೆ, ಧರ್ಮ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದಂತೆ. ರಾಮ ಅಂದರೆ ಅದು ಧರ್ಮವೇ, ಧರ್ಮ ಅಂದರೆ ರಾಮನೇ, ರಾಮನ ಅವತಾರ ಅಂದರೆ ಅದು ಧರ್ಮದ ಅವತಾರ ಅಂತ ನಾವು ತಿಳ್ಕೊಂಡವರು. ಭಾರತ ದೇಶಕ್ಕೆ ಎರಡು ಅತ್ಯಮೂಲ್ಯವಾಗಿರುವಂಥ ಕಣ್ಣುಗಳಿದ್ದರೆ ಅದು ರಾಮಾಯಣ ಮತ್ತು ಮಹಾಭಾರತ ಅಂತೇಳಿ, ಅದರಿಂದ ಅದು ಬೆಳಗಿರುವಂಥದ್ದು. ಭಾರತದ ಬೆಳಗುವಿಕೆ ಧರ್ಮ ಸಂಸ್ಕೃತಿಯಿಂದ. ಸಂಸ್ಕೃತಿಯನ್ನು ನಾವು ಮಹಾಗುರುವಾಗಿಯೇ ತಗೊಳ್ಬೇಕು, ಸಂಸ್ಕೃತಿಯನ್ನು ಮಹಾಗುರುವಾಗಿ ತಗೊಳ್ಬೇಕು. ಆಗ ಮಾತ್ರ ನಮ್ಮ ಬದುಕನ್ನು ರೂಪಿಸಲಿಕ್ಕೆ ನಮಗೆ